ಮಳೆಗಾಲ ಆರಂಭವಾಯಿತೆಂದರೆ ಸಾಕು ಸಮಸ್ಯೆಗಳ ಸರಮಾಲೆಗಳೇ ಹೆಚ್ಚಳವಾಗುತ್ತಿದೆ. ಸುರತ್ಕಲ್ನ ಚೆಳ್ಳಾಯರು ಕಂಡಿಗೆ ನಂದಿನಿ ನದಿಗೆ ನಗರದ ಕೊಳಚೆ ನೀರು, ಖಾಸಗಿ ಸಂಸ್ಥೆ ಕಟ್ಟಡಗಳ ಒಳಚರಂಡಿ ನೀರು ಇದೀಗ ಭಾರೀ ಮಳೆಯೊಂದಿಗೆ ಸೇರುತ್ತಿದೆ. ಮುಂಚೂರು ಬಳಿ ರಾಜಕಾಲುವೆಯ ಸಮೀಪ ನಿರ್ಮಿಸಲಾದ ಮ್ಯಾನ್ಹೋಲ್ನಿಂದ ಹೊರಬರುವ ಒಳಚರಂಡಿ ನೀರು ನೇರವಾಗಿ ರಾಜಕಾಲುವೆಯ ಮೂಲಕ ಹರಿದು ನದಿ ಸೇರುತ್ತಿದೆ. ಲೋಕಾಯುಕ್ತ ನ್ಯಾಯಾಲಯದ ಆದೇಶವಿದ್ರೂ ಸೋರಿಕೆ ತಡೆಗೆ ಪಾಲಿಕೆ ಸಾಧ್ಯವಾಗಿಲ್ಲ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈಗಿನ ಮಳೆಗೆ ಈ ರೀತಿ ಸೋರಿಕೆಯಾದರೆ ಇನ್ನು ಮುಂದಿನ ಮಳೆಯಲ್ಲಿ ಮತ್ತಷ್ಟು ಮಲಿನವಾಗುವುದರಲ್ಲಿ ಸಂದೇಹವಿಲ್ಲ ಎಂಬ ಆತಂಕವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ನಂದಿನಿ ಸಂರಕ್ಷಣಾ ಸಮಿತಿಯ ಸದಸ್ಯ ನಿತಿನ್ ಶೆಟ್ಟಿಯವರು ಈ ಸಮಸ್ಯೆಯ ಬಗ್ಗೆ ಮಾತನಾಡಿ, ಕಳೆದ 3 ವರ್ಷದಿಂದ ನಂದಿನಿ ನದಿ ಮಲಿನಗೊಳ್ಳುತ್ತಿದೆ. ಕಾರ್ಪೊರೇಟ್ ಆಸ್ಪತ್ರೆ ಮತ್ತು ತ್ಯಾಜ್ಯ ಸಂಸ್ಕರಣಾ ಘಟಕ ಇದೆ. ಮಲಿನ ನೀರನ್ನ ಯಾರು ಬಿಡುತ್ತಿದ್ದಾರೆ ಎಂಬುದು ಈವರೆಗೆ ತಿಳಿಯುತ್ತಿಲ್ಲ. ನದಿಯ ನೀರು ದುರ್ವಾಸನೆ ಬೀರುತ್ತಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ನಂದಿನಿ ನದಿಯ ಬಗ್ಗೆ ಮನವಿಯನ್ನ ನೀಡಿದ್ದು, ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಭೇಟಿ ನೀಡಿ ಸಮಾಲೋಚನೆ ನಡೆಸಲಿದ್ದಾರೆ ಎಂದು ಹೇಳಿದ್ದಾರೆ ಎಂದು ಹೇಳಿದರು. ವಿಷಯದ ಬಂಡ ಮಾತಾಗಲಿ ತೆರೆದಿಲ್ಲಕನೆ ಈ ನಮ್ಮ ತುದೆ ಸಾಧಾರಣ 3 ವರ್ಷದಿಂಚಿ ಎಂಗ್ಲೆ ಕಣ್ಣು ತೋಜೊಂದುಂಡು ಹಾಲಾವೊಂದುಂಡು ಪಂದ ತುದೆತ್ತ ನೀರು ಐಕ್ ನೆಟ್ಟ ಸ್ಥಳೀಯವಾಯಿನ ಒಂಜಿ ಕಾರ್ಪೊರೇಟ್ ಹಾಸ್ಪಿಟಲ್ ಉಂಡು, ಅಂಚೆನೆ ನಮ್ಮ ತ್ಯಾಜ್ಯ ಸಂಸ್ಕರಣಾ ಕೇಂದ್ರ ಮುನ್ಸಿಪಾಲಿಟಿದಾಗಲ್ಲ. ಸೊ ಕಾಲೇಜ್ ದಾಕಲ್ನಕ್ ಇತ್ತು ಆಲ್ರೆಡಿ ಲೋಕಾಯುಕ್ತ ಬರ್ತದ ಐಕ್ ಕೇಸ್ ಮಲ್ಪಡು ಬಂದು ಮಲ್ತೇರು ಸಾಕು ಲೈಕ್ ಆ್ಯಕ್ಷನ್ ಪುರದೇ ಇದೇರು ಅಂಡ್ ಒಲ್ಪ ಬುಡೊಂದುಲ್ಲರಿಂದ ನನ್ಲ ಗೊತ್ತೊಂದು ಇದ್ದಿದೆ ಪಂಡ ತುದೆತ್ತ ನೀರು ಇತ್ತಲ್ಲ ವಾಸನೆ ಬರೋಂದುಂಡು. ಮರ ನಮ್ಮ ತ್ಯಾಜ್ಯಗೆ ಪೋಯಡ ಅಲ್ಪ ಪೂರ ಇರ್ನ ವೆಟ್ ವೆಲ್ಲದ ಅಲ್ಪ ಪೋಯಡ ಪೂರ ನೀರು ಇತ್ತಲ್ಲ ಇನಿಕ್ ಪೋಂಡಲ ಆ ಡ್ರೈನೇಜ್ ಓಪನ್ ಬುಡೊಂದುಲ್ಲೇರು ಅಗುಲು ಪೋಂಡ ಕೇಂಡ ಪನ್ಪೇರು ಅವು ವೆಟ್ ವೆಲ್ಲದ ದಡ್ಡೆ ಪೋಪುಂಡು ನೀರು ಬಂದು ಅದರ ಪೂರಗ್ಲ ಕಣ್ಣಾರೆ ತೋಜುಂಡು ಅಲ್ಪ ನೀರು ಜತ್ತೊಂದು ಪೋಪಿನ. ಸೊ ಇತ್ತೇರಿ ತುದ ಬರಿಗೂ ಪೋಯರಡ ಇತ್ತಲ ವಾಸನೆ ಬರ್ಪುಂಡು. ಈ ಬರ್ಸೋಗು ಈತ್ ನೀರು ಪೋಂಡಲ್ಲ ಒಕ್ಕಲ ವಾಸನೆ ಬರೋದಂಡ ಅಕುಲು ಏತು ಪ್ರಮಾಣ ನೀರು ಉಡುಪೇರಂದು ಐಟೆ ಅರ್ಥ ಆಪುಂಡು. ಎಂಕುಲು ನಂದಿನಿ ಸಂರಕ್ಷಣಾ ಸಮಿತಿ ದಾದವನ್ ಪಿನ್ ಬಂಡ ಏಪಮೋಟ STP ನೀರು ಉಂತಾವುಜರ 10ನೇ ಟೈಂಕಲ್ಲ ಹೋರಾಟ ನಡೆಯೊಂದು ಎಪ್ಪುಂಡು. ಅಕುಲು ದಾಲ ಒಂದು ಮಾಲ್ಪಡಿ ಏರ್ನಟಿಗೆ ಸೇರಿದಲ್ಲ ದಾದ ಪಿತೂರಿ ಮಲ್ತೇಡಲ್ಲ ಎಂಕಲ್ನ ಹೋರಾಟ ಎಂಗುಲು ಉಂತಾವುಜ ಏಮಂಡ ಒಂಜಿ ಮೆಟ್ ಲೋಕಾಯುಕ್ತದಾಗಲು ಒಂಜಿ ಪೂರ ಸಪೋರ್ಟ್ ಕೊರ್ಪೆ ಬಂದು ಎಂಗ್ಲಿಗೆ ನನ್ನ ಭರವಸೆ ಉಳ್ಳೇ ಅಕಲ್ನ ಸೈಡ್ ಸಪೋರ್ಟ್ ಬರೋದುಂಡು. ಅಂದರೆ ಈ ಪೊಲಿಟಿಕಲ್ ಅವಾರ್ಡ್ ಮುನ್ಸಿಪಾಲಿಟಿ ಅವಾರ್ಡ್ ಅಕಲ್ ಹಿಡಿದು ದಾಲ ಸಹಕಾರ ಬರೋದು. ಮುಂಚೂರು ವೆಟ್ವೆಲ್ನ ಹತ್ತಿರದ ಒಳಚರಂಡಿಯ ಕೊಳಚೆ ನೀರು, ಕೋಡಿಪಾಡಿಯಲ್ಲಿ ನಿರ್ಮಾಣವಾಗಿರುವ ತ್ಯಾಜ್ಯ ಸಂಸ್ಕರಣಾ ಘಟಕದ ನೀರು, ಚೊಕ್ಕಬೆಟ್ಟು ಪರಿಸರದ ಮನೆಯ ತ್ಯಾಜ್ಯ ನೀರು, ಮುಕ್ಕದ ಖಾಸಗಿ ಆಸ್ಪತ್ರೆ, ಕಾಲೇಜು, ವಸತಿ ಗೃಹ ಮತ್ತು ಹೋಟೆಲ್ಗಳ ತ್ಯಾಜ್ಯ ನೀರುಗಳನ್ನು ನಂದಿನಿ ನದಿಗೆ ಬಿಡುವುದರಿಂದ ಕಲುಷಿತಗೊಳ್ಳುತ್ತಿದೆ ಎಂಬುದು ಗ್ರಾಮಸ್ಥರ ಆರೋಪ. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.